ಪನೋಲಿ ಬೈಲಿನಷ್ಟೇ ಶಕ್ತಿಶಾಲಿಯಾದ ಮಂಡೆಕರ ಕಲ್ಲುರ್ಟಿ ಅಂತ ಹೆಸರು ಪಡೆದಿರುವಂತಹ ಕ್ಷೇತ್ರ. ಒಂದು 150 ಮೀಟರ್ ದೂರ ಉದ್ಭವ ಆಗಿರುವಂತಹ ಸ್ಥಳದಲ್ಲಿ ಬಾವಿ ಕೂಡ ಇದೆ. ಫಸ್ಟ್ ಆದ್ರೆ ನೀರೇ ಹುಲ್ಲು ಬರುವ ಭಕ್ತರಿಗೆ ಅನುಕೂಲ ಆಗಲಿ ಅಂತ ಇಲ್ಲಿ ದೈವಸ್ಥಾನವನ್ನು ಕಟ್ಟಿದ್ದಾರೆ. ಮಂಡೆಡ್ ದಿಂಜ ಏನ್ ಹೇಳ್ತಾವ್ರೆ, ಮಂಡೆನು ಪುಡತ್ತು ಕೊಣ ಬತ್ತಿನ ಹೇಳ್ತಾರ ಅಪ್ಪ ಈ ಭೂಮಿನೇ ಭೂತ ಸ್ವಾಧೀನ ಮಾಡ್ತಾರೆ. ದೆನ್ ತಲಮನೆ ಮನ್ಪುನ ಪುದರ್ನ ದೆತ್ತಂಡು ಮಂಡೆಕಾರ ಮನ್ಪುನ ಪುದರ್ನ ದೆತ್ತೋಂಡು. ಮಂಡೆಕರ ಕಲ್ಲುಟ್ಟಿ ಕ್ಷೇತ್ರಕ್ಕೆ ಬರುವ ಭಕ್ತಾದಿಗಳು ಸುಬ್ರಹ್ಮಣ್ಯದಿಂದ ಕಡಬಕ್ಕೆ ಬರುವ ದಾರಿಯಲ್ಲಿ ಸುಂಕದಕಟ್ಟೆಯಿಂದ ಬಲಗಡೆಗೆ, ಕಡಬದಿಂದ ಸುಬ್ರಹ್ಮಣ್ಯಕ್ಕೆ ಹೋಗುವ ದಾರಿಯಲ್ಲಿ ಸುಂಕದಕಟ್ಟೆಯಲ್ಲಿ ಎಡಗಡೆಗೆ, ಕೊಂಬಾರು ರಸ್ತೆಯಲ್ಲಿ 2 ಕಿಲೋಮೀಟರ್ ಬಂದರೆ ಕ್ವಾರ್ಟರ್ಸ್ ಸಿಗ್ತದೆ. ಕ್ವಾರ್ಟರ್ಸ್ ಅಲ್ಲಿ ಎಡಗಡೆ ಬಂದರೆ 100 ಮೀಟರ್ ದೂರದಲ್ಲಿ ಈ ಕ್ಷೇತ್ರವಿದೆ.